ಈ TV5 ಅನ್ನೋ ಒಂದು ಟಿವಿ ಚಾನೆಲ್ ನಲ್ಲಿ ಇಡೀ ಮಾಧ್ಯಮ ಲೋಕಕ್ಕೆ ಒಂದು ಕಪ್ಪು ಚುಕ್ಕಿಯಾಗಿ ರಮಾಕಾಂತ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆರ್ ಸ್ಟುಪಿಡ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಯು ಆರ್ ಸ್ಟುಪಿಡ್. ಯಾಕೆಂತಂದ್ರೆ ನೀ ಮಾಡ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳು ಸ್ಟುಪಿಡ್ ಥಿಂಗ್ಸ್ ಏನೆ. ನೀನ್ ಹೆಂಗೆ ಅಂದ್ರೆ ಮೊಸರಲ್ಲಿ ಕಲ್ಲು ಹುಡ್ತಕ್ಕಂಥ ಕೆಲಸ ನೀನ್ ಮಾಡ್ತಕ್ಕಂಥವೆಲ್ಲ. ಯಾವ್ದಾದ್ರು ಒಂದು ಕಾರ್ಯಕ್ರಮ ನಡೀತು, ಏನಾದ್ರು ಒಂದು ಪ್ರೋಗ್ರಾಮ್ ನಡೀತು ಅಂದ್ರೆ ಅದರಲ್ಲಿ ಯಾವ್ದು ನೆಗೆಟಿವ್ ಥಿಂಗ್ಸ್ ಇದೆ ಅದನ್ನ ನೀನು ಪಿಕ್ ಮಾಡ್ಕೊಂಡು ಜನಗಳಿಗೆ ತೋರಿಸ್ತೀಯ. ಓಕೆ, ನೀನು ಅದಿರ್ಲಿ, ಅದನ್ನ ಮಾಡ್ತಕ್ಕಂಥ ಕೆಲಸ. ಮೊನ್ನೆ ಒಂದು ನೀನು ಕಾರ್ಯಕ್ರಮ ಮಾಡಿದೆ, ಅದು ಸ್ಟುಪಿಡ್ ಅಂತ ಹೇಳಿ ಆ ಕಾರ್ಯಕ್ರಮದಲ್ಲಿ ಮಾಡಿದೆ. ನಿಜವಾಗ್ಲೂ ಸ್ಟುಪಿಡ್. ನಾನು ಸ್ಟುಪಿಡ್ ಅಂತ ಹೇಳ್ತೀನಿ, ಮಿಸ್ಟರ್ ಸ್ಟುಪಿಡ್ ರಮಾಕಾಂತ್. ನೀನ್ ಹೇಳ್ತೀಯಾ ಯುಕ್ರೇನ್ ನಲ್ಲಿ ಭಾರತ ದೇಶ ಟ್ರೈನ್ ಯಾಕೆ ಬಿಡ್ಲಿಲ್ಲ, ಬಸ್ ಯಾಕೆ ಬಿಡ್ಲಿಲ್ಲ ಅಂತ ಹೇಳ್ತೀಯಾ. ಅಲ್ಲ ಸ್ಟುಪಿಡ್, ಅಲ್ಲ ಮಿಸ್ಟರ್ ಸ್ಟುಪಿಡ್, ಭಾರತ ದೇಶ ಉಕ್ರೇನ್ ನಲ್ಲಿ ಬಸ್ ಬಿಡ್ಲಿಕ್ಕೆ ಸಾಧ್ಯನಾ? ಭಾರತ ದೇಶ ಹೋಗಿ ಬೇರೆ ದೇಶದಲ್ಲಿ ಬಸ್ ಬಿಡ್ಲಿಕ್ಕೆ ಆಗುತ್ತಾ? ಅಲ್ಲಿ ತಕ್ಕಂತ ನಮ್ಮ ನಾಗರಿಕರಿಗೆ ನಾವು ಬೇರೆ ದೇಶಕ್ಕೆ ಹೋಗೋರಿಗೆ ಪ್ರಾಮಿಸ್ ಮಾಡಿರ್ತೀವಿ, ಏನು ನಾವು ಸೇಫ್ಟಿ ಕೊಡ್ಲಿಕ್ಕೆ ಆಗಲ್ಲ, ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಅಲ್ಲಿರ್ತಕ್ಕಂಥ ರಾಯಭಾರ ಕಚೇರಿ ಅವ್ರಿಗೆ ಸಪೋರ್ಟ್ ಮಾಡ್ತದೆ ಯಾವ್ದಾದ್ರು ವಿಚಾರದಲ್ಲಿ ಏನಾದ್ರು ತೊಂದರೆ ಆದಾಗ. ಆದ್ರೆ ನೀನ್ ಹೇಳ್ತಾ ಇದ್ಯಾ ಅಲ್ಲಿ ಯುದ್ಧ ಆದಾಗ ಭಾರತದಲ್ಲಿ ಇರ್ತಕ್ಕಂಥ ಭಾರತ ಸರ್ಕಾರ ಅವರಿಗೆ ಟ್ರೈನ್ ಬಿಡ್ಬೇಕಾಗಿತ್ತು, ಬಸ್ ಬಿಡ್ಬೇಕಾಗಿತ್ತು, ಬಾರ್ಡರ್ನ ಕ್ರಾಸ್ ಮಾಡಿಸ್ಬೇಕಿತ್ತು ಅಂತ. ಏನು ದಡ್ಡನೆಯ ನೀನು? ನಿನಗೆ ತಲೆ ಬುದ್ಧಿ ಇದೆಯಾ ಅಥವಾ ಸಗಣಿ ಇದೆಯಾ? ನಮ್ಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಟ್ರೈನ್ ಹೇಗ್ ಬಿಡಕ್ ಸಾಧ್ಯ ಭಾರತ ದೇಶ ಹೋಗಿ? ನಮ್ಮ ದೇಶದಲ್ಲೇನೆ ಬಿಡಕ್ ಕಷ್ಟ ಆಗಿದೆ, ಬೇರೆ ದೇಶದಲ್ಲಿ ಟ್ರೈನ್ ಬಿಡ್ಲಿಕ್ಕೆ ಆಗುತ್ತೇನೆಯಾ? ನೀನ್ ತಲೆ ಬುದ್ಧಿ ಇಟ್ಕೊಂಡಿದ್ಯಾ, ಲದ್ದೆ ಇಟ್ಕೊಂಡಿದ್ಯಾ? ಅದನ್ನು ಮಿತಿಮೀರಿ ಮಾತಾಡ್ತೀಯಾ. ಯುಕ್ರೇನ್ ನಲ್ಲಿ ಅಲ್ಲಿರ್ತಕ್ಕಂಥ ಎಂಬೆಸಿ, ಅಲ್ಲಿರ್ತಕ್ಕಂಥ ಯುದ್ಧ ಪೀಡಿತ ಜಾಗದಲ್ಲಿ, ಆ ಯುದ್ಧ ಭೂಮಿನಲ್ಲಿ ನೀನ್ ಹೇಳ್ತಾ ಇರೋದ ಯುದ್ಧ ಭೂಮಿನಲ್ಲಿ ಎಂಬೆಸಿ ಹೋಗಿ ಭಾರತ ಸ್ಟೂಡೆಂಟ್ಸ್ ಗಳನ್ನ ಮಾತಾಡಿಸ್ಲಿಲ್ಲ, ಯೋಗಕ್ಷೇಮ ವಿಚಾರಿಸಲಿಲ್ಲ, ಊಟ ಕೊಡ್ಲಿಲ್ಲ, ಅವರಿಗೆ ಬಸ್ ಬುಕ್ ಮಾಡ್ಕೊಡ್ಲಿಲ್ಲ, ಟ್ರೈನ್ ಬುಕ್ ಮಾಡ್ಕೊಡ್ಲಿಲ್ಲ. ಅಲ್ಲಯ್ಯ ದಡ್ಡ, ಯುದ್ಧ ಭೂಮಿನಲ್ಲಿ ಏನ್ ಮಾಡ್ತಿರ್ತಾರೆ, ಎಲ್ಲರೂ ಓಡ್ತಿರ್ತಾರೆ ಪ್ರಾಣ ಉಳಿಸ್ಕೊಂಡ್ರೆ ಸಾಕು ಅಂತ ಹೇಳಿ. ಅಲ್ಲೇನ್ ಅವ್ರು ನೆಂಟ್ರು ಮನೆ ಮಾಡ್ಲಿಕ್ಕೆ ಹೋಗಿದ್ದಾರ ಮಾತಾಡ್ಸ್ಬಿಟ್ಕೊಳಕ್ಕೆ? ಅದೇ ಜಾತ್ರೆ ಅನ್ಕೊಂಡಿದ್ಯಾ? ಅದೇ ಮಾರಮ್ಮನ ಜಾತ್ರೆ ನೆನಪ್ಪ? ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಸ್ಬಿಟ್ಕೊಳ್ಳಿಕ್ಕೆ ಅವ್ರಿಗೆ ಏನ್ ಸಹಾಯ ಬೇಕೋ ಅದನ್ನ ಫೋನ್ ಕಾಲ್ ಮುಖಾಂತರ ಮಾತಾಡಬಹುದು. ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಯುಕ್ರೇನ್ ನಲ್ಲಿ ಆಲ್ ನೆಟ್ವರ್ಕ್ ಸಿಸ್ಟಮ್ ನ ಬ್ಲಾಸ್ಟ್ ಮಾಡಿ ಬಿಸಾಕಿದ್ರು ರಷ್ಯಾದವರು. ಇನ್ನೊಂದು ಹೇಳ್ತೀಯ ನೀನು ನಮ್ಮ ಪ್ರಧಾನಿಯವರ ಬಗ್ಗೆ, ನರೇಂದ್ರ ಮೋದಿ ಅವರು ಬಗ್ಗೆ. ಧೈರ್ಯವನ್ನ ಹಿಂಚನಲ್ಲಿ ಹೇಳಿದಂತಹ ಪ್ರಪಂಚದ ಏಕೈಕ ವ್ಯಕ್ತಿ ಯಾಕೆ ರಷ್ಯಾ ಮತ್ತೆ ಯುಕ್ರೇನ್ ಯುದ್ಧನ ನಿಲ್ಲಿಸಕ್ಕಾಗ್ಲಿಲ್ಲ ಅಂತ. ಅಲ್ಲ ಮಿಸ್ಟರ್, ಒಂದು ದೇಶ ಅದೆಷ್ಟೇ ಶಕ್ತಿಶಾಲಿ ರಾಷ್ಟ್ರ ಆಗಿರ್ಲಿ, ಮತ್ತೆ ಎರಡು ದೇಶಗಳ ನಡುವೆ ನಡೀತಾ ಇರ್ತಕ್ಕಂಥ ಯುದ್ಧನ ನಿಲ್ಲಿಸ್ಲಿಕ್ಕೆ ಸಾಧ್ಯನಾ? ಇಟ್ ಮೇ ಬಿ ಪಾಕಿಸ್ತಾನ ಮತ್ತೆ ಭಾರತ ಯುದ್ಧ ಪ್ರಾರಂಭ ಆಯಿತು ಅಂತಂದ್ರೆ ಯುಕ್ರೇನ್ ಬಂದು ಎಷ್ಟೇ ಮಿತ್ರ ರಾಷ್ಟ್ರ ಆಗಿರ್ಲಿ ಬಂದು ನಮ್ಮ ಯುದ್ಧ ನಿಲ್ಲಿಸ್ಲಿಕ್ಕೆ ಸಾಧ್ಯನಾ? ಆಲ್ರೆಡಿ ಯುದ್ಧ ಸ್ಟಾರ್ಟ್ ಆಗೋಗಿದೆ, ರಣರಂಗದಲ್ಲಿ ಎಲ್ಲ ಇದ್ದಾರೆ, ರಣಭೂಮಿಯಲ್ಲಿ ಎಲ್ಲ ಹೋರಾಡ್ತಿದ್ದಾರೆ. ಅಂತ ಸಮಯದಲ್ಲಿ ನಿಲ್ಲಿಸ್ಲಿಕ್ಕೆ ಸಾಧ್ಯನಾ? ಮಾತುಕತೆ ಮಾತ್ರ ಮಾಡ್ಬೋದು, ನಿಲ್ಲಿಸ್ಲಿಕ್ಕೆ ಸಾಧ್ಯನಾ? ನೀನು ಏನಂತಂದ್ರೆ ನರೇಂದ್ರ ಮೋದಿ ಅವ್ರನ್ನ ನೀನು ಬೈತಕ್ಕಂಥದ್ದು ನಿನ್ ಕೆಲಸ. ಆರ್ ವಿ ಸ್ಟುಪಿಡ್ ಅಂತ ಆಕ್ಚುಲಿ ಯು ಆರ್ ಸ್ಟುಪಿಡ್ ಕೆಲಸಗಳನ್ನ ಮಾಡ್ತಾ ಇದೆಯಾ. ನಿನಗೇನು ನರೇಂದ್ರ ಮೋದಿ ಅವ್ರನ್ನ ನಿಂದಿಸಬೇಕು, ಭಾರತ ಸರ್ಕಾರವನ್ನ ನಿಂದಿಸಬೇಕು, ಅಷ್ಟು ಬಿಟ್ರೆ ಬೇರೆ ಇನ್ನೇನು ಕೆಲಸ ಇಲ್ಲ. ಮತ್ತೆ ನೀವು ಇಷ್ಟೊಂದು ಕ್ವಶನ್ ಮಾಡ್ತೀರಿ ನರೇಂದ್ರ ಮೋದಿ ಅವ್ರನ್ನ. ಯಾಕೆಂತಂದ್ರೆ ಪಾಪ ವ್ಯಕ್ತಿ ಏನೂ ರಿಪ್ಲೈ ಕೊಡಲ್ಲ ಅಂತ ಹೇಳಿ ಎಲ್ಲರೂ ಕ್ವಶನ್ ಮಾಡ್ತೀರಿ. ಅವ್ರ ಕ್ವಶನ್ ಮಾಡದೆ ಒಂದು ಕಾಯಕ ಮಾಡ್ಕೊಂಡಿದ್ದೀರಿ. 10 ವರ್ಷಗಳ ಕಾಲ ಒಬ್ಬ ರಿಮೋಟ್ ಪ್ರಧಾನಿ ಇದ್ದಾಗ ಯಾವನ್ನಾದ್ರೂ ಒಬ್ಬ ಕ್ವಶನ್ ಮಾಡಿದ್ರ? ಮಾಡಬಾರ್ದಂತಹ ಹಗರಣಗಳನ್ನೆಲ್ಲ ಮಾಡಾಕ್ಬಿಟ್ರು, ಮಾಡಬಾರ್ದಂತಹ ಎಲ್ಲ ಭ್ರಷ್ಟಾಚಾರವನ್ನ ಮಾಡಿದ್ರು. ನರೇಂದ್ರ ಮೋದಿ ಅವರು ಏನು ಭ್ರಷ್ಟಾಚಾರ ಮಾಡ್ತಿಲ್ಲ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳಿ ಅವ್ರನ್ನ ಪ್ರಶ್ನೆ ಕೇಳಿದ್ರು ಕೇಳಿಸ್ಕೊತಾರೆ ಅಂತ ಹೇಳಿ ಪ್ರಶ್ನೆ ಕೇಳದೆ ಒಂದು ಕಾಯಕ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಯಾವನಿಗೂ ತಾಕತ್ತಿರಲಿಲ್ಲ 10 ವರ್ಷ ಒಬ್ಬ ಪ್ರಧಾನಿಯಿಂದ ಕ್ವಶನ್ ಮಾಡ್ಬೇಕು ಅಂತ ಯೋಚನೆನೂ ಮಾಡಿರ್ಲಿಲ್ಲ ಯಾರನ್ನು. ಒಂದು ಹೇಳ್ತಾನೆ, ನೀವೆಲ್ಲ ಕರ್ಸಿರೋದು 1000 ಜನ 1500 ಜನ ಅಂತ. ಈತನಿಗೆ ಕನಿಷ್ಠ ಜ್ಞಾನ ಇಲ್ಲ. ಪ್ರತಿ 24 ಗಂಟೆಗೆ 3600 ಜನ ವಿದ್ಯಾರ್ಥಿಗಳು ಬಂದು ಹಿಡಿತಾ ಇದ್ದಾರೆ. ಇವನು ಇನ್ನೊಂದು ಹೇಳ್ತಾನೆ, ಎಷ್ಟು ಸ್ಟುಪಿಡ್ ಈತ ಅಂದ್ರೆ, ನಮ್ಮಲ್ಲಿರ್ತಕ್ಕಂಥ ಸೈನಿಕರು ಹೋಗಿ ಯುಕ್ರೇನ್ ಅಲ್ಲಿ ಹೋಗಿ ಅಲ್ಲಿಂದ ಪ್ಯಾರಾಚೂಟ್ ಇಂದ ಹಿಡಿದು, ನೋಡ್ರಿ ಇವನು ಅಸಂಪ್ಷನ್ ಹೆಂಗಿದೆ ಅಂತ, ಪ್ಯಾರಾಚೂಟ್ ಇಂದ ಹಿಡಿದು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನೆಲ್ಲ ಎತ್ಕೊಂಡು ಕರ್ಕೊಂಡು ನಮ್ಮ ಯುದ್ಧ ವಿಮಾನಗಳಲ್ಲಿ ವಾಪಸ್ ಬರ್ಬೇಕಾಯ್ತಂತೆ. ಇವನಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ಒಂದು ಯುದ್ಧ ಭೂಮಿನಲ್ಲಿ ಅಲ್ಲಿರ್ತಕ್ಕಂಥ ಆಂಟಿ ಮಿಸೈಲ್ ಸಿಸ್ಟಮ್ಸ್ ಗಳೆಲ್ಲ ವರ್ಕ್ ಮಾಡ್ತಿರ್ತಾರೆ. ಒಂದು ಫ್ಲೈಟ್ ಎಂಟ್ರಿ ಆದ್ರೆ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಬ್ಲಾಸ್ಟ್ ಮಾಡಿ ಬಿಸಾಕ್ತಾರೆ ಅಂತ ಹೇಳೋದು ಕಾಮನ್ ಸೆನ್ಸ್ ಇಲ್ಲ. ಇವ್ರು ಮೀಡಿಯಾದಲ್ಲಿ ಕುತ್ಕೊಂಡ್ಬಿಟ್ಟು ಮಾತಾಡ್ಬಿಟ್ರೆ ಯಾರು ಕೇಳೋದಿಲ್ಲ, ಕ್ವಶನ್ ಕೇಳೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಫಸ್ಟ್ ಕಾಮನ್ ಸೆನ್ಸ್ ಅನ್ನೋದನ್ನ ತಿಳ್ಕೊ. ನೀನ್ ಇದೇ ರೀತಿ ನಿಂದಿಸದೇ ನಿನ್ನ ಕಾಯಕ ಮಾಡ್ಕೊಂಡ್ರೆ ಒಂದಲ್ಲ ಒಂದು ದಿವಸ ನಿನ್ನ ಟಿವಿ ಚಾನೆಲ್ ನ ಬಂದು ನಿನ್ನ ಆಫೀಸ್ಗೆ ಬಂದು ಕಲ್ಲೊಡಿತಾರೆ. ಯಾರು ಸಹ ಹಿಂದೂ ಕಾಲ ಹೊಂಟೋಯ್ತು, ನೀವು ತೋರಿಸಿದೆಲ್ಲ ತೋರಿಸ್ಲಿಕ್ಕೆ, ನೀವು ಮಾಡಿದ್ದೆಲ್ಲ ಮಾಡಿಸ್ಕೊಳ್ಳಿಕ್ಕೆ ಎಲ್ಲಾ ಮೀಡಿಯಾದವರು ಹೇಳ್ತಾ ಇಲ್ಲ. ಇವ್ನು ಯಾರೋ ಒಬ್ಬ ಈ ತರ ಮೀಡಿಯಾದ ಇಡೀ ಮೀಡಿಯಾಗೆ ಕಪ್ಪುಚಿಕ್ಕೆ. ನಮಸ್ಕಾರ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.